ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇರುವ ಫೋಟೋಗಳಲ್ಲಿ ಡಿ ಬಾಸ್ ಗರಡಿ ಚಿತ್ರದ ಸೆಟ್ಟಿಗೆ ಹೋಗಿರುವಂತಹ ಫೋಟೋ ಕೂಡ ಒಂದು. ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೆ ದರ್ಶನ್ ಅವರ ಅಭಿಮಾನಿಗಳ ಗ್ರೂಪ್ಗಳಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಈ ಚಿತ್ರದ ಟೈಟಲ್ ಅನ್ನು ದರ್ಶನ್ ಅವರೇ ರಿವೀಲ್ ಮಾಡಿದ್ರು. ಇನ್ನು ಈ ಚಿತ್ರದ ನಾಯಕ ಯಶಸ್ ಸೂರ್ಯ. ಹಾಗೆ ಈ ಚಿತ್ರದಲ್ಲಿ ಯಶಸ್ ಸೂರ್ಯ ಅವರಿಗೆ ರಚಿತಾ ರಾಮ್ ಅವರು ನಾಯಕಿ ಎನ್ನುವುದು ಪಕ್ಕ ಆಗಿತ್ತು. ಆದರೆ ಇದ್ದಕ್ಕಿದ್ದಾಗೆ ರಚಿತಾ ಅವರು ಗರಡಿ ಚಿತ್ರದಿಂದ ಹೊರಬಂದ್ರು. ನಾನು ಉಳಿದ ಚಿತ್ರಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೀನಿ, ಹೀಗಾಗಿ ಈ ಚಿತ್ರಕ್ಕೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ನಾನು ಈ ಚಿತ್ರದಿಂದ ಹೊರಬಂದಿದ್ದೇನೆ ಅಂತ ಹೇಳಿದರು. ಆರಂಭದಲ್ಲಿ ರಚಿತಾ ಅವರು ಅದೇಗೆ ಈ ಚಿತ್ರವನ್ನು ಒಪ್ಪಿಕೊಂಡ್ರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಅದು ಯಾವ ಕಾರಣಕ್ಕಾಗಿ ರಚಿತಾ ಅವರು ಈ ಚಿತ್ರದಿಂದ ಹೊರಬಂದ್ರು ಗೊತ್ತಿಲ್ಲ. ಹಾಗೆ ರಚಿತಾ ಅವರ ಜಾಗಕ್ಕೆ ಸೋನಲ್ ಮಂತೇರ ಅವರು ಬಂದರು. ಈಗಾಗಲೇ ಚಿತ್ರೀಕರಣ ಕೂಡ ನಡೀತಾ ಇದೆ. ಇನ್ನು ಸೋನಲ್ ಮಂತೇರ ಯಾರು ಅಂತ ಕೇಳೋದಾದರೆ, ರಾಬರ್ಟ್ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಜೋಡಿಯಾಗಿದ್ದಂತಹ ನಟಿಯೇ ಸೋನಲ್ ಮಂತೇರ. ಹೀಗಾಗಲೇ ಇವರ ಕೈಯಲ್ಲಿ ಸಿಕ್ಕಾಪಟ್ಟೆ ಚಿತ್ರಗಳಿವೆ. ಕನ್ನಡದ ತುಂಬಾನೇ ಬ್ಯುಸಿ ನಟಿಯರಲ್ಲಿ ಸೋನಲ್ ಕೂಡ ಒಬ್ರು. ಇನ್ನು ರಚಿತಾ ರಾಮ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದೇ ದರ್ಶನ್ ಅವರು. ಇನ್ನು ಈ ಗರಡಿ ಚಿತ್ರದಲ್ಲಿ ದರ್ಶನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಹಾಗೆ ಈ ಚಿತ್ರದ ನಿರ್ಮಾಪಕ BC ಪಾಟೀಲ್ ಅವರಿಗೆ ದರ್ಶನ್ ಅವರು ತುಂಬಾನೇ ಆತ್ಮೀಯರು. ಹೀಗಿರುವಾಗ ರಚಿತಾ ಅವರ ಗಾಡ್ ಫಾದರ್ ಆಗಿರುವಂತಹ ದರ್ಶನ್ ಅವರೇ ಈ ಚಿತ್ರದಲ್ಲಿ ಅಭಿನಯಿಸ್ತಿರುವಾಗ ರಚಿತಾ ಅವರು ಯಾಕೆ ತಾನು ಈ ಸಿನಿಮಾದಲ್ಲಿ ಅಭಿನಯಿಸಲ್ಲ, ತಾನು ಬ್ಯುಸಿಯಾಗಿದ್ದೀನಿ ಅಂತ ಹೊರಗೋದ್ರು ಅನ್ನೋದೇ ಯಕ್ಷ ಪ್ರಶ್ನೆ. ಬೇರೆ ಚಿತ್ರಗಳಲ್ಲಿ ನಾನು ಬ್ಯುಸಿಯಾಗಿದ್ದೀನಿ, ಹೀಗಾಗಿ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅಂತಿದ್ದ ರಚಿತಾ ರಾಮ್ ಬೇರೆ ಚಿತ್ರಗಳನ್ನು ಕೈಬಿಟ್ಟು ಗರಡಿಯನ್ನು ಒಪ್ಕೋಬೋದಿತ್ತು. ಯಾಕೆ ಒಪ್ಪಿಕೊಂಡಿಲ್ಲ ಅನ್ನೋದು ಕೂಡ ಗಮನಾರ್ಹ. ಅದೇನೇ ಇರಲಿ, ಅದು ಅವರವರ ವೈಯಕ್ತಿಕ. ಯಾಕಾಗಿ, ಯಾವ ಕಾರಣಕ್ಕಾಗಿ ಗರಡಿಯಿಂದ ಹೊರಬಂದರೋ ಗೊತ್ತಿಲ್ಲ. ಹಾಗೆ ಇತ್ತೀಚೆಗೆ ಹರಿದಾಡ್ತಿರುವಂಥ ಗರಡಿ ಚಿತ್ರದ ಈ ಫೋಟೋಗಳನ್ನು ನಾವು ನೋಡ್ತಾ ಇದ್ರೆ, ಈ ಚಿತ್ರದಲ್ಲಿ BC ಪಾಟೀಲ್ ಅವರು ಕೂಡ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚಿರೋದು ಗಮನಿಸಬಹುದು. ತಾನು ಪೊಲೀಸ್ ಆಗಿ ಕಾರ್ಯನಿರ್ವಹಿಸುತ್ತಿರುವಾಗ BC ಪಾಟೀಲ್ ಅವರು ಅದೇಗೋ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ. ಖಳನಾಯಕನಾಗಿ, ನಾಯಕನಾಗಿ, ನಿರ್ಮಾಪಕನಾಗಿ ಚಿತ್ರರಂಗದಲ್ಲಿ ತನ್ನನ್ನು ತೊಡಗಿಸ್ಕೋತಾರೆ. ಆ ಬಳಿಕ ರಾಜಕೀಯ ಅವರನ್ನು ಕೈ ಬೀಸಿ ಕರೆಯುತ್ತೆ. ಇದರ ಜೊತೆಗೆ ಚಿತ್ರರಂಗದ ನಂಟನ್ನು ಕೂಡ ಅವರು ಬಿಟ್ಟಿರಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಷ್ಕರ್ಷ ಚಿತ್ರದ ನಿರ್ಮಾಪಕರು ಕೂಡ BC ಪಾಟೀಲ್ ಅವರು. ಇತ್ತೀಚೆಗೆ ಅಂದರೆ 2016ರಲ್ಲಿ ಹ್ಯಾಪಿ ನ್ಯೂ ಇಯರ್ ಅನ್ನೋ ಸಿನಿಮಾವನ್ನು ಕೂಡ BC ಪಾಟೀಲ್ ಅವರು ನಿರ್ಮಿಸ್ತಾರೆ. ಆದರೆ ಈ ಸಿನಿಮಾ ಯಾವಾಗ ಬಂತು, ಯಾವಾಗ ಹೋಯ್ತು ಅನ್ನೋದೇ ಒಂದಿಷ್ಟು ಮಂದಿಗೆ ಗೊತ್ತೇ ಇಲ್ಲ. ತುಂಬಾನೇ ಕಳಪೆ ಪ್ರದರ್ಶನ ಕಂಡಂಥ ಚಿತ್ರಗಳಲ್ಲಿ ಈ BC ಪಾಟೀಲ್ ಅವರ ಹ್ಯಾಪಿ ನ್ಯೂ ಇಯರ್ ಸಿನಿಮಾನು ಒಂದು. ಇದಾದ ಬಳಿಕ ತಾನು ಇನ್ನೊಂದು ಸಿನಿಮಾವನ್ನು ಮಾಡಬೇಕು ಅಂತ ಹಪಾಪಿಸ್ತಿರುವಾಗ BC ಪಾಟೀಲ್ ಅವರು ಕೈಗೆತ್ತಿಕೊಂಡ ಸಿನಿಮಾವೇ ಗರಡಿ. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದರೆ, ಯೋಗರಾಜ್ ಭಟ್ ಈ ಚಿತ್ರದ ನಿರ್ದೇಶಕರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಒಂದಿಷ್ಟು ಈ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತಾ ಇದೆ. ಇನ್ನು ಈ ಫೋಟೋಗಳ ಬಗ್ಗೆ ಹೇಳೋದಾದರೆ, BC ಪಾಟೀಲ್ ಅವರು ಈ ಫೋಟೋದಲ್ಲಿ ಹಳ್ಳಿಯ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದರೆ ಈ ಚಿತ್ರದಲ್ಲಿ ನಾಯಕನ ತಂದೆ ಅಥವಾ ನಾಯಕಿಯ ತಂದೆ, ಹೀಗೆ ಯಾವುದೋ ಒಂದು ಹಳ್ಳಿಯ ಒಂದು ಪಾತ್ರದಲ್ಲಿ BC ಪಾಟೀಲ್ ಅವರು ಕಾಣಿಸಿಕೊಂಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಏನೋ ಬಿಡುವಿನ ಸಮಯದಲ್ಲಿ ದರ್ಶನ್ ಅವರು BC ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಶಲೋಪರಿ ಹಾಗೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಯಾವ ವಿಚಾರ, ಏನು, ಎಂತ ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೇನೇ ಇರಲಿ, ಈ ಸಿನಿಮಾದಲ್ಲಿ ಡಿ ಬಾಸ್ ಅವರು ಕೂಡ ಬಣ್ಣ ಹಚ್ಚಿರೋದು ಕನ್ಫರ್ಮ್ ಆಗಿದೆ. ಆದರೆ ಡಿ ಬಾಸ್ ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಅದೇನೇ ಇರಲಿ, ಯಶಸ್ ಸೂರ್ಯ ಅಭಿನಯದ, ಯೋಗರಾಜ್ ಭಟ್ ನಿರ್ದೇಶನದ, BC ಪಾಟೀಲ್ ನಿರ್ಮಾಣದ ಹಾಗೆಯೇ ಡಿ ಬಾಸ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ಗರಡಿ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.